ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಎಕ್ಕಸಕ ಚಿತ್ರದ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸೂರಜ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲಿಗೆ ಕೇಳಬೇಕು, ಸೂರಜ್ ಶೆಟ್ರು ಯಾರು ಅಂತ ನನಗೆ ಗೊತ್ತಾದದ್ದು ಇವತ್ತು. ಒಂದು ಚಿತ್ರ ಯಶಸ್ಸನ್ನ ಕಂಡಿದೆ, ಚಿತ್ರ ನಿರ್ದೇಶಕ ನಾಪತ್ತೆಯಾಗಿದ್ದಾರೆ. ಇದರ ಅರ್ಥ ಏನು? ನಾಪತ್ತೇನಾಗಿಲ್ಲ, ಮಂಗಳೂರಲ್ಲೇ ಇದ್ದೀನಿ ನಾನು. ಅಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಯಾವುದೇ ಚಿತ್ರ ರಿಲೀಸ್ ಆದಾಗ ನಿರ್ದೇಶಕರು ಕಾಣಿಸ್ಕೊಳ್ತಾರೆ. ಟಿವಿ ಮೀಡಿಯಾದಲ್ಲಾಗಿರ್ಬೋದು, ಪೇಪರ್ನ ಪತ್ರಿಕಾಗೋಷ್ಠಿಗಳಲ್ಲಾಗಿರ್ಬೋದು. ನೀವು ಹೊರಗಿದ್ದೀರಿ, ನನಗೆ ಅದರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಟಿವಿ ಪೇಪರ್ಲೆಲ್ಲ ಬರಬೇಕು ಅದೇನಿಲ್ಲ. ನಿರ್ದೇಶಕರಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಚಿತ್ರಕ್ಕಾಗಿ ಮಾಡಬೇಕಾದಂತದ್ದು. ಚಿತ್ರಕ್ಕೆ ನಾನು ಚಿತ್ರ ಮಾಡಿದ್ದೀನಿ. ಚಿತ್ರ ಮಾಡಿದ್ರೆ ಸಾಕು? ಪ್ರಚಾರ ನನಗೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಅಂದ್ರೆ ಬೇರೆಯದ್ದೇ ಅರ್ಥ ಕೊಡುತ್ತೆ. ಸೂರಜ್ ಶೆಟ್ರು ಹೊರಗೆ ನಿಂತಿದ್ದಾರೆ, ಚಿತ್ರ ಸೂಪರ್ ಹಿಟ್ ಆಗಿದೆ ಚಿತ್ರ. ಸೂರಜ್ ಶೆಟ್ರು ಇಲ್ಲ, ಚಿತ್ರ ನಿರ್ದೇಶಕ ಕಾಣೋದಿಲ್ಲ. ಇಲ್ಲ, ಆತರ ನಾನು ಇಲ್ಲೇ ಇದ್ದೀನಿ. ನಾನು ಬೇರೆ ಒಂದು ಪ್ರಾಜೆಕ್ಟ್ ಅದರ ಮೇಲೆ ಇದ್ದೀನಿ. ಮತ್ತೆ ಬಂದಿಲ್ಲ ಯಾವ ಮೀಡಿಯಾಕ್ಕೆ, ಯಾವ ಇದಕ್ಕೆ FM ಗೆ ಅದಕ್ಕೆ ಯಾವ್ದು ಬಂದಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಏನು ಮಾತಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಹೇಳ್ಬೇಕು, ಆ ಥರ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ಆ ಥರ ಏನು ಜನ ನೋಡ್ಲಿ, ಅವ್ರಿಗೆ ಇಷ್ಟ ಆಗಲಿ, ಆಮೇಲೆ ನಾವು ಮಾತಾಡೋಣ ನಿಧಾನಕ್ಕೆ. ಅಂದ್ರೆ ಸೂರಜ್ ಶೆಟ್ರಿಗೆ ಭಯ ಮತ್ತು ನಾಚಿಕೆ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಅದು ಇದ್ರೆ ಈ ಫೀಲ್ಡ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹೌದು, ಗೊತ್ತು. ಮತ್ತೆ ಯಾಕೆ ಅಂತರ? ಯಾಕೆ ಮೀಡಿಯಾದ ಎದುರು ಅಂತರ? ಇಲ್ಲ, ಅಥವಾ ನಾನು ಒಬ್ಬ ನಿರ್ದೇಶಕ ಅಂತ ಹೇಳ್ಕೊಳ್ಳೋದಕ್ಕೆ ಅಂತರ, ಹೆದರಿಕೆ, ಭಯ ಯಾಕೆ? ಇಲ್ಲ, ಹೆದರಿಕೆ ಭಯ ಏನಿಲ್ಲ. ಅದ್ರ ಮೇಲೆ ಅಷ್ಟು ನನಗೊಂದು ಇಂಟ್ರೆಸ್ಟ್ ಇಲ್ಲ. ಮತ್ತೆ ಅದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಟಿವಿ ಮುಂದೆ ಹೋಗಿ ಮಾತಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಯಾವ ನಿರ್ದೇಶಕರು ಈ ರೀತಿ ಮಾಡೋದಿಲ್ಲ. ನೀವೊಂದು ವಿಶೇಷ ಮತ್ತು ವಿಚಿತ್ರ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಆ ಥರ ಏನಿಲ್ಲ, ನಾರ್ಮಲ್ ಆಗಿದ್ದೀನಿ. ವಿಚಿತ್ರ ಆ ಥರ ಏನಿಲ್ಲ. ಮತ್ತು ನಾನು ಆ ಥರ ಏನು ಅಲ್ಲಿ ಹೋಗ್ಬಿಟ್ಟು ಏನು ಮಾತಾಡೋದು, ಹೋಗ್ಬಿಟ್ಟು ಅದೇ ಅನ್ಬೋದು, ಚಿತ್ರ ಆ ಥರ ಇದೆ, ಈ ಥರ ಇದೆ, ಏನಂತ ಏನಂದು ಗೊತ್ತಾಗಿಲ್ಲ ನನಗೆ. ಸಿನಿಮಾ ಜನ ನೋಡಿದರೆ ಖುಷಿಯಾಗಿದೆ, ಅದೇ ನನಗೆ ಖುಷಿ. ನನಗೆ ಅದು ಬೇಕಾಗಿರೋದು. ಸೊ ಈಗ ಎಕ್ಕಸಕ್ಕ ಸೂಪರ್ ಹಿಟ್ ಆದರೂ ಕೂಡ ಸೂರಜ್ ಶೆಟ್ರು ಕಾಣೋದಿಲ್ಲ. ಸೂರಜ್ ಶೆಟ್ರು ಯಾರು ಅಂತ ಗೊತ್ತಿಲ್ಲ. ಇದು ಏನು ಪ್ರಯೋಜನ? ನೀವು ಮೂವಿ ಮಾಡಿ ಏನು ಪ್ರಯೋಜನ? ಇಲ್ಲ, ನನಗೆ ಅಷ್ಟೊಂದು ಮುಂದೆ ಬರ್ಬೇಕಂತ ಏನಿಲ್ಲ. ಜನರ ಮುಂದೆ ನೋಡಬೇಕು, ನನಗೆ ಗುರುಸ್ಬೇಕು, ಆ ಥರ ಏನಿಲ್ಲ. ನಾನು ಮಾಡಿದ ಸಿನಿಮಾ ಜನ ನೋಡ್ಬಿಟ್ಟು ಖುಷಿ ಪಟ್ಟರೆ ನನಗೆ ಅದೊಂದು ತುಂಬ ಖುಷಿ ಇದೆ. ಅದರಲ್ಲಿ ನಾನು ಅದರ ಮೇಲೆ ತುಂಬ ಥಿಂಕ್ ಮಾಡ್ತೀನಿ. ಇದರಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟ್. ನಿಮಗೆ ಲಾಭ ಏನಾಗಾದ್ರೆ? ಅಲ್ಲ, ನನಗೆ ಜನರನ್ನ ಖುಷಿ ಪಡಿಸೋ ಕೆಲಸ, ಜನರಿಗೆ ನಾನು ಅದು ಮಾಡ್ತೀನಿ. ಅದಕ್ಕೆ ಬೇಕಾದ ಕಾನ್ಸರ್ಟ್ ಮಾಡಬೇಕು, ಜನರನ್ನ ಯಾವ ಥರ ನಗಿಸ್ಬೇಕು, ಅವ್ರಿಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕು, ಅದಷ್ಟೇ ನಾನು ಥಿಂಕ್ ಮಾಡೋದು. ಅಂದ್ರೆ ನೀವಾಗಿ ಹೊರಗೆ ನಿಂತ್ರೋ ಅಥವಾ ನಿಮ್ಮನ್ನು ಹೊರಗಿಟ್ರ ಸೆಟ್ ನಿಂದ? ಬೇಡ, ಸೂರಜ್ ಶೆಟ್ರು ಬರೋದೇ ಬೇಡ, ಮೂವಿ ಆಯ್ತು, ಇನ್ನು ಮುಕ್ತಾಯ, ಏನು ಸೂರಜ್ ಶೆಟ್ರನ್ನ ಹಾಕೊಂಡು ಏನೂ ಆಗೋದಕ್ಕಿಲ್ಲ, ಈ ರೀತಿ ಏನಾದ್ರೂ ಆಯ್ತಾ? ಇಲ್ಲ, ಆ ಥರ ಏನಾಗಿಲ್ಲ. ನಾನು ಸಿನಿಮಾಗೆ ಏನೇನು ಕೆಲಸ ಬೇಕು ಅದನ್ನು ಮಾಡ್ತಾಯಿದ್ದೀನಿ, ಇವಾಗಲೂ ಮಾಡ್ತಾಯಿದ್ದೀನಿ. ಯಾವ ಥರ ಡಿಸೈನ್ ಬೇಕು, ಏನೇನು ಬೇಕು, ಯಾವ ಥಿಯೇಟ್ರಲ್ಲಿ ಬೇಕು, ಯಾವ ಥಿಯೇಟ್ರಲ್ಲಿ ಬೇಡ, ಜನ ನೋಡ್ತಾ ಇದ್ದಾರೆ, ನೋಡ್ತಾ ಇಲ್ವಾ, ಜನರ ರೆಸ್ಪಾನ್ಸ್ ಹೇಗಿದೆ, ಅದೆಲ್ಲ ನಾನು ನೋಡ್ತಾ ಇದ್ದೀನಿ. ಪ್ರೊಡ್ಯೂಸರ್ ಹತ್ರ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ದಿನಾಲು. ಅಂದ್ರೆ ಚಿತ್ರ ನಿರ್ದೇಶಕನಾಗಿ ಒಂದು ಚಿತ್ರ ರಿಲೀಸ್ ಆದ ನಂತರ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಾ ಅಂತ? ಇಲ್ಲ, ಆ ರೀತಿ ಇಲ್ಲ. ನಾನು ಆ ರೀತಿ ಯಾವತ್ತೂ ಮಾಡಲ್ಲ. ನಾನು ಸಿನಿಮಾ ನಾನು ಪ್ರೊಡ್ಯೂಸರ್ ಜೊತೆನೇ ಇರಬೇಕು ಯಾವಾಗಲೂ. ಯಾಕಂದ್ರೆ ಅವ್ರು ಹಾಕಿರೋ ಬಂಡವಾಳ ಬರಬೇಕು, ಅದು ನಾವು ತೆಗೆಸ್ಕೊಂಡು ನಮ್ಮದು ಒಂದು ಧರ್ಮ, ಅದು ಅವ್ರು ಹಾಕಿದ್ದು. ಸೊ ಈಗ ಎಕ್ಕಸಕ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ಇವತ್ತಾದ್ರೂ ಒಂದು ಮಾತಾಡಿ ನೋಡೋಣ. ನೀವು ಮಾತಾಡಿದ್ದು ಕೇಳಲಿಲ್ಲ ನಾನು ಚಿತ್ರದ ಬಗ್ಗೆ. ಹೌದು, ಇಲ್ಲ, ಎಕ್ಕಸಕ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಜನರು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಅದೇ ನಮ್ಗೆ ಖುಷಿ. ಇನ್ನು ನೋಡಿ ತುಳು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ನೋಡಬೇಕು. ಅಲ್ಲ, ಜನರಿಗೆ ನೋಡ್ತಿದ್ದಾರೆ, ತುಳುಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಎಲ್ಲ ಪಿಕ್ಚರ್ ನೋಡ್ತಿದ್ದಾರೆ ಜನ. ಎಕ್ಕಸಕ ಚೆನ್ನಾಗಿದೆ, ಇನ್ನೊಬ್ಬರು ಒಂದು ಹೇಳಿ ಚೆನ್ನಾಗಿದೆ ಪಿಕ್ಚರು, ಅದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ನೀವು ಹೇಳಿ, ಇನ್ನೊಬ್ಬ ಜನ ನೋಡಲಿ. ಅಂದ್ರೆ ಎಕ್ಕಸಕದ ಬಾಕ್ಸ್ ಆಫೀಸ್ ಗಳಿಕೆ ಆಗಿರ್ಬೋದು, ಜನ ಮಾತಾಡ್ಕೊಳ್ಳುವಂತದ್ದಾಗಿರ್ಬೋದು, ಚೆನ್ನಾಗಿದೆ ಮೂವಿ, ಎಕ್ಸ್ಪೆಕ್ಟೇಷನ್ ಇತ್ತ ನಮ್ಮ ಮೂವಿ ಇಷ್ಟು ಹಿಟ್ ಆಗಬಹುದು, ಅಥವಾ ಜನ ಮಾತಾಡಿಕೊಳ್ಳುವ ಲೆವೆಲ್ಗೆ ಬೆಳಿಬಹುದು ನಮ್ಮ ಮೂವಿ ಅಂತ ಎಕ್ಸ್ಪೆಕ್ಟೇಷನ್ ಆಸ್ ಎ ಡೈರೆಕ್ಟರ್ ಆಗಿತ್ತ? ಇಲ್ಲ, ಗೆಲ್ತೀವಿ ಅಂತ ಒಂದು ನಂಬಿಕೆ ಇತ್ತು ನನಗೆ. ಆದ್ರೆ ಈ ರೀತಿ ಇಷ್ಟೊಂದು ಇದಾಗುತ್ತೆ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಖುಷಿ ಆಗ್ತಿದೆ ನನಗೆ. ಅಂದ್ರೆ ಇಲ್ಲಿ ಸಿನಿಮಾ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಏನೇನೋ ಮಾಡ್ಬೋದು ಅಂತ. ಇನ್ನು ನೆಕ್ಸ್ಟ್ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಏನು ಚೆನ್ನಾಗಿ ಮಾಡ್ಬೋದು, ಇಲ್ಲಿ ಏನು ಎಷ್ಟು ಬಜೆಟ್ ಹಾಕ್ಬೋದು ಇಲ್ಲಿ. ಅಂದರೆ ಇವಾಗ ನಾವು ಬಂದಿರೋ ಬಜೆಟ್ ತುಂಬಾ ಜಾಸ್ತಿನೇ ಬಂದಿದೆ, ನಮಗೆ ಹಾಕಿರೋ ದುಡ್ಡಿಗೆ ಜಾಸ್ತಿನೇ ಬಂದಿದೆ. ಇನ್ನೂ ಜಾಸ್ತಿ ಹಾಕಿದರೆ ಯಾವ ಜನ ನೋಡಿ ತಗೋಬೋದು, ಆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ವಿರುದ್ಧ ಒಂದು ಅಪಪ್ರಚಾರ ಆಗ್ತಾ ಇದೆ. ಸೂರಜ್ ಶೆಟ್ರು ದುಡ್ಡು ಮಾಡಿದ್ರು, ಎಕ್ಕಸಕ್ಕ ಹಿಟ್ಟಾಯ್ತು, ದುಡ್ಡು ಮಾಡಿದ್ದು ಸೂರಜ್ ಶೆಟ್ರು. ಹೌದಾ, ದುಡ್ಡು ಮಾಡಿದ್ರ? ನಾನು ದುಡ್ಡು ಮಾಡಿಲ್ಲ. ದುಡ್ಡಿನ ಮೇಲೆ ನನಗೆ ಆಸೆ ಇಲ್ಲ. ನಾನು ಬಂದಿರೋದು ನನ್ನೊಂದು ಫ್ಯಾಷನ್ ಸಿನಿಮಾ. ದುಡ್ಡು ಮಾಡಬೇಕು, ಇದು ಮಾಡಬೇಕಂತ ಬಂದಿರೋದಲ್ಲ. ನಾನು ಫಸ್ಟ್ ಸಿನಿಮಾ ಮಾಡಬೇಕು, ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಅದು ಮುಂದೆ.
ನಾನು ಪ್ರೊಡ್ಯೂಸರ್ ನನಗೆ ಇಷ್ಟು ಪೇಮೆಂಟ್ ಕೊಡಿ ಇದು ಕೊಡಿ ನಾನು ಯಾವತ್ತೂ ಕೇಳಲಿಲ್ಲ. ಅಂದ್ರೆ ಏನು ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತೋ ಅದಕ್ಕಿಂತ ಹೆಚ್ಚಿನ ದುಡ್ಡು ಖರ್ಚಾಯಿತು, ಇದಕ್ಕೆ ಸೂರಜ್ ಶೆಟ್ರು ಕಾರಣ, ಸೂರಜ್ ಶೆಟ್ರು ದುಡ್ಡು ಹೊಡೆದ್ರು. ಇಲ್ಲ, ಖರ್ಚು ಸಿನಿಮಾದಲ್ಲಿ ಕಾಣುತ್ತೆ. ಒಂದು ಸಾಂಗ್ ಎಲ್ಲರೂ ಒಂದು ಸಾಂಗ್ ರಿಚ್ ಆಗಿದೆ, ಫೋಟೋಗ್ರಫಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಅಲ್ಲಿ ಲೊಕೇಶನ್ ಚೆನ್ನಾಗಿದೆ, ಹೋಗಿ ಖರ್ಚಿದೆ ಅದಕ್ಕೆ. ತುಂಬ ಸಣ್ಣ ಬಜೆಟೆಲ್ಲ ಅಷ್ಟು ರಿಚಾಗಿ ಮಾಡೋಕ್ಕಾಗಲ್ಲ. ನಾನು ಪ್ರೊಡ್ಯೂಸರ್ ಹೇಳಿದ್ರು ಇಲ್ಲ ಪಿಕ್ಚರ್ ರಿಚ್ ಆಗಿರ್ಬೇಕು, ನನಗೆ ಪಿಕ್ಚರ್ ರಿಚ್ ಆಗಿರಬೇಕು. ನನ್ನದು ಬಜೆಟ್ ಜಾಸ್ತಿ ಆಗುತ್ತೆ, ನೀನು ಬಜೆಟ್ದೆಲ್ಲ ನೀನು ಕೌಂಟ್ ಮಾಡಬೇಡ, ನೀನು ಸಿನಿಮಾ ಮಾಡು, ನಿನಗೆ ಬಜೆಟ್ ನಾನು ತಾನೇ ಹಾಕು, ನೀನು ಸಿನಿಮಾ ಮಾಡೋಣ. ಸರಿ ಸಿನಿಮಾ ಮಾಡೋಣ, ರಿಚಾಗಿ ಮಾಡಿ, ಸೆಟ್ ಹಾಕಿದ್ದು ಅದು ಸಾಂಗ್ಸ್ ಅದು ಮ್ಯೂಸಿಕ್ ಎಲ್ಲ ರಿಚ್ ಮಾಡಿದ್ದೀವಿ ನಾವು, ತುಂಬ ಖರ್ಚು ಮಾಡಿದ್ದೀವಿ, ತುಂಬ ರಿಚಾಗಿ ಬಂದಿದೆ, ಸಿನಿಮಾದಲ್ಲಿ ಕಾಣ್ತಿದೆ. ಸೊ ಈಗ ನಿಮ್ಮ ಪ್ರೊಡ್ಯೂಸರ್ ಜೊತೆಗೆ ನಿಮಗೆ ಸಂಬಂಧ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಏನಿಲ್ಲ. ಆದ್ರೆ ಬಹಳ ಜನ ಹೇಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸಿದ ಹಾಗೆ ಒಂದು ಅಪಪ್ರಚಾರ ಆಗ್ತಾ ಇದೆ, ಪ್ರಚಾರವೋ ಸೂರಜ್ ಶೆಟ್ರು ದುಡ್ಡು ಮಾಡಿದ್ದಾರೆ, ಸೂರಜ್ ಶೆಟ್ರನ್ನು ಹೊರಗಿಟ್ಟಿದ್ದಾರೆ ಸೆಟ್ ನಿಂದ, ಹೌದಾ? ಇಲ್ಲ, ಆ ಥರ ಏನಿಲ್ಲ, ಅದು ನೀವು ಪ್ರೊಡ್ಯೂಸರ್ ಹತ್ರನೇ ಕೇಳಬೇಕು, ಅವ್ರು ದುಡ್ಡು ಮಾಡಿದಾರ ಮಾಡಿಲ್ಲ ಅಂತ ಅವ್ರು ಹೇಳ್ಬೇಕು. ನಿಮಗೆ ಬಂದಿದೆಯೇನು ವಾಟ್ಸಪ್ ನಲ್ಲಿ ಫೇಸ್ಬುಕ್ ಅಲ್ಲಿ ಇದು ಹರಿದಾಡ್ತಾ ಇತ್ತು ಸೊ ಕೆಲ ದಿನದಿಂದ? ಹೌದು, ನಾನು ಅದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ತಗೊಂಡಿಲ್ಲ. ಜನರು ಅಂತ ಇರ್ತಾರೆ ಅದೊಂದು, ಇವಾಗ ಏನಂದ್ರೆ ಒಂದು ಸಾಂಕ್ರಾಮಿಕ ರೋಗ ಥರ ಇದೆ ಮಂಗಳೂರು, ಪಿಕ್ಚರ್ ಮಾಡಿದ ತಕ್ಷಣ ಡೈರೆಕ್ಟ್ ಹೊಡೆದು ಬಿಟ್ಟ ಅಂತ. ಆಲ್ಮೋಸ್ಟ್ ಎಲ್ಲ ಅದೇ ಡೈರೆಕ್ಟ್ ಮಾಡಿದಂತ. ಅದು ಹೆಂಗೆ ಮಾಡಿದ್ರೆ ಹೆಂಗೆ ಮಾಡೋ ಚೆನ್ನಾಗಿ ದುಡ್ಡು ಮಾಡೋದು ಹೆಂಗೆ? ನನಗೆ ಮೋಸ ಮಾಡೋಕ್ಕೆ ಎಲ್ಲರೂ ಸುಳ್ಳು ಹೇಳ್ರಿ, ಅದು ನಾನು ಬರೋದಿಲ್ಲ. ನಾನು ಡೈರೆಕ್ಟ್ ಸಿನಿಮಾಗೆ ಎಷ್ಟು ಬೇಕು ಖರ್ಚು ಅದು ಮಾಡಿಸ್ತೀನಿ ನಾನು. ಅದು ಬೇಕು ಇದು ಬೇಕು ಪೇಮೆಂಟ್ ಮಾಡೋಕ್ಕೆ ನಾನು ಇದು ಮಾಡಲ್ಲ. ನಾನು ಕ್ಯಾಶ್ ತಗೊಂಡೇ ಇಲ್ಲ ಕಿಶೋರ್ ನನ್ನ ಹತ್ರ, ಇಲ್ಲಿವರೆಗೆ ತಗೊಂಡಿಲ್ಲ ನಾನು. ಪ್ರೊಡ್ಯೂಸರ್ 3 ಜನ ಪ್ರೊಡ್ಯೂಸರ್ 3 ಜನ ಯಾವ ಬೆಂಕಿ ಇಲ್ಲದೆ ಯಾಕೆ ಹೊಗೆ ಆಡ್ತಾ ಇದೆ ಹಾಗಾದ್ರೆ? ಅದು ಜನರದ ಮಾಮೂಲಿ ಇರುತ್ತೆ, ಮಾತಾಡ್ದು ಅವ್ನು ಅಷ್ಟು ಮಾಡ್ದು ಇಷ್ಟು ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಮಾತಾಡ್ತಾರೆ. 30 ಲಕ್ಷ ಎಲ್ಲಿಟ್ಟಿದ್ದೀರಿ ನೀವು? 30 ಲಕ್ಷ ನಾನು ಮಾಡಿಲ್ಲ, ಎಲ್ಲಿ ಇರಲಿ ನಾನು. ನನ್ನ ಹತ್ರ ನನಗೆ ಗೋಲ್ಡ್ ತಗೋಬೇಕಂತ ಆಸೆ ಇಲ್ಲ, ಮನೆ ತಗೊಬಂದು ಆಸ್ತಿ ತಗೋಬೇಕಂತ ಯಾವ ಗಾಡಿ ಅದು ಯಾವ ಆಸೆನೂ ಇಲ್ಲ ನನ್ನ ಹತ್ರ, ಏನೂ ಇಲ್ಲ. ನನ್ನ ಮತ್ತೆ ದುಡ್ಡು ಏನಕ್ಕೆ ನನಗೆ? ಸೊ ಇಲ್ಲಿ ಮುಖ್ಯ ವಿಷಯಕ್ಕೆ ಬರಬೇಕು. ಎಕ್ಕಸಕ್ಕದ ಟೋಟಲ್ ಬಜೆಟ್ ಎಷ್ಟು? ನಿಮ್ಮ ಚಿತ್ರದ ಟೋಟಲ್ ಬಜೆಟ್ ಎಷ್ಟು? 1 ಕೋಟಿ. 1 ಕೋಟಿ ಬಜೆಟ್. ನಿಮ್ಮ ಪ್ರೊಡ್ಯೂಸರ್ ಸಹ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೇ ಬರುತ್ತೆ ಅಷ್ಟಾಗುತ್ತೆ ಅಂತ ಇದು ಮಾಡಿರ್ಲಿಲ್ಲ. ಎಷ್ಟಿತ್ತು ಅವ್ರ ಲೆಕ್ಕಾಚಾರ? ಎಷ್ಟಿತ್ತು? ಒಂದು 60 ಲಕ್ಷ ಇತ್ತು. ಮತ್ತೆ ಅವರು ಸಾಂಗ್ಸ್ ಈ ಥರ ಬೇಕು ಸೂರಜ್, ಈ ಥರ ಬೇಕಂತ ಅಂದರು. ಓಕೆ, ನಾನು ಇದು ಕೊಟ್ಟೆ, ಸರ್ ಈ ಥರ ಸಾಂಗ್ಸ್ ಇದೆ, ಈ ಥರ ಇದೆ, ಹೆಂಗೆ ಮಾಡೋದಾ ಬೇಡ? ಇಲ್ಲ ಎಷ್ಟಾದ್ರೂ ಬರುತ್ತೆ, ಕ್ಯಾಮರಾ ಯಾವ್ದು ಬೇಕು ಕ್ಯಾಮರಾ? ನಾನಂದರೆ 5D ಸ್ಟಾರ್ಟಿಂಗ್ 5D ಅಂತ ಪ್ಲ್ಯಾನ್ ಇತ್ತು. ನಂದು 5Dಲಿ ಈ ಥರ ಬರ್ಬೋದು ಪ್ರೊಡ್ಯೂಸರ್ ಮತ್ತು ಈ ಥರ ಬರ್ಬೋದು. ರೆಡ್ MX ಆದ್ರೆ ಇಷ್ಟ ಆಗುತ್ತೆ, ರೆಡ್ ಎಪಿಕ್ ಆದರೆ ಈ ಥರ ಇರುತ್ತೆ, ಇಷ್ಟು ಪೇಮೆಂಟ್ ಇದೆ ಅದಕ್ಕೆ ಏನು ಮಾಡಿ. ಇಲ್ಲ ನಮಗೆ ಯಾವುದು ರೆಡ್ ಎಪಿಕ್ ಚೆನ್ನಾಗಿ, ರೆಡ್ ಎಪಿಕಲ್ಲೇ ಮಾಡು ನೀನು, ಈ ಥರ ಸೆಟ್ ಹಾಕು ನೀನು. ಇಂಥದ್ದು ಆರ್ಟಿಸ್ಟ್ ಬೇಕು, ಓಕೆ. ಇಂಥದ್ದು ಡ್ಯಾನ್ಸರ್ಸ್ ಬ್ಯಾಂಗ್ಳೂರ್ ಥರ, ಓಕೆ ತರಿಸು. ಇಂಥದ್ದು ಕೊರಿಯೋಗ್ರಾಫರ್, ಇಂಥದ್ದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಓಕೆ ಸರ್ ಅವರ ಪೇಮೆಂಟ್ ಇಷ್ಟಿದೆ, ಓಕೆ. ನಿಮಗೆ ನಾಳೆ ಜಾಸ್ತಿ ಆದ ತಕ್ಷಣ ನನಗೆ ಪಿಕ್ಚರ್ ಚೆನ್ನಾಗಿರಬೇಕು, ಅವರೆಲ್ಲ ಪಿಕ್ಚರ್ ಅನ್ನೇ ಚೆನ್ನಾಗಿರಬೇಕು, ಬಜೆಟ್ ಬಗ್ಗೆ ನೀನು ಟೆನ್ಷನ್ ಮಾಡಬೇಡ ಅಂತ. ಸರಿ ಓಕೆ, ಅದು ಇಷ್ಟ ಆಗ್ಬೋದು, ಓಕೆ ಮಾಡೋಣ ಅಂತ. ಸೊ ಕಿಶೋರ್ ಶೆಟ್ರು ಪ್ರೊಡ್ಯೂಸರ್ ಜೊತೆಗೆ ಇವತ್ತಿಗೂ ನೀವು ಸಂಬಂಧವನ್ನ ಚೆನ್ನಾಗೇ ಇದೆ. ಮತ್ತೆ ಯಾರು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರು? ಅದು ನನಗೆ ಗೊತ್ತಿಲ್ಲ. ನನಗೆ ಗಮನಕ್ಕೆ ಬಂದಿದೆಯಾ ನಿಮಗೆ? ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ. ಜನ ಅನ್ನೋರು ಅಂತ ಇರ್ತಾರೆ, ನಾನು ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ನನ್ನ ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಅವ್ರು ಯಾರು ನೋಡ್ಕೊಂಡು ನಾನು ಹೋಗೋಕ್ಕಾಗಲ್ಲ. ನನ್ನ ಮುಂದಿನ ಪ್ರಾಜೆಕ್ಟ್ ಏನು, ನಾನು ಮುಂದೆ ಏನು ಮಾಡಬೇಕು, ನಾನು ಅದು ಅಷ್ಟೇ ಟಾರ್ಗೆಟ್ ಮಾಡಿರೋದು. ನನ್ನ ಜನರ ಬಗ್ಗೆ ಅಷ್ಟೇ, ಜನರಿಗೆ ನಾನು ಸಿನಿಮಾ ಕೊಡಬೇಕು, ಜನರು ಖುಷಿ ಪಡಿಸ್ಬೇಕು, ಅದೊಂದು ಕೆಲಸ ನಾನು ಅದನ್ನೇ ಮಾಡ್ತಿರೋದು. ನನಗೆ ಆಗೋರು ಇರ್ಬೋದು, ಯಾರು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ದುಡ್ಡು ಮಾಡಿ 60 ಲಕ್ಷದ ಬಜೆಟ್ 1 ಕೋಟಿಗೆ ರೀಚ್ ಆಯ್ತು. ಹೌದು. ಸೊ ಈಗ ಕಲೆಕ್ಷನ್ ಅದರ ಹತ್ರ ಬಂದಿದೆಯಾ? ಇಲ್ಲ, ಜಾಸ್ತಿನೇ ಆಗಿದೆ. ನಮ್ಮ ಕಲೆಕ್ಷನ್ ಇಲ್ಲಿವರೆಗೆ ಒಂದು 38 ಆಗಿರ್ಬೋದು. 1,38,00,000 ಲಕ್ಷ ಕಲೆಕ್ಷನ್ ಆಗಿದೆ ನನಗೆ. ಅದು ನಾನು ನೋಡ್ತಾ ಇರ್ತೀನಿ, ಎಷ್ಟಾಗಿದೆ, ಯಾವ ಥಿಯೇಟರ್ ಎಷ್ಟು ಬಂದಿದೆ, ಎಷ್ಟು ಬಂದಿದೆ, ಇಲ್ಲಿ ಕಡಿಮೆ ಬರ್ತಿದೆ, ಏನೇ ಕಡಿಮೆ ಬರ್ತಿದೆ, ಅದೆಲ್ಲ ನೋಡ್ತಾನೆ ಇದ್ದೀನಿ ನಾನು. ದಿನ ನೋಡ್ತೇನೆ, ದಿನ ಚೆಕ್ ಮಾಡಿ. ಸೊ ಟಚ್ ಅಲ್ಲಿ ಇದೀರಿ, ನೀವು ಹೋಗಿ ನಿಮ್ಮ ಮಂಜೇಶ್ವರದಲ್ಲಿ ಕೂತಿಲ್ಲ? ಇಲ್ಲ. ಇದು ಮೂವಿ ರಿಲೀಸ್ ಆದ ನಂತರ ನನಗೂ ಮೂವಿಗೂ ಯಾವುದೇ ಸಂಬಂಧ ಇಲ್ಲ, ನಾನು ನನ್ನ ಊರಲ್ಲಿ ಇದ್ದು ಬಿಡ್ತೀನಿ ಅಂತಿದೆ, ಆ ಮನಸ್ಥಿತಿ? ಆ ಥರ ಇಲ್ಲ. ಸಿನಿಮಾಕ್ಕೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೆ ನಾನು ದುಡ್ಡು ಬರೋರಿಗೆ ಇರ್ಬೇಕು ಅವ್ರ ಜೊತೆ. ಅದು ಕೆಲಸ ಮಾಡ್ಬೇಕು ನಾನು, ಅದು ನನ್ನ ಕೆಲಸ, ಅದನ್ನು ಮಾಡ್ತಾನೆ ಇದ್ದೀನಿ. ಕಿಶೋರ್ ಶೆಟ್ಟಿ. ಸೊ ಸೂರಜ್ ಶೆಟ್ಟಿ, ತಮಗೆ ಅನಿಸ್ತಾ ಇಲ್ವಾ ಒಬ್ಬ ನಿರ್ದೇಶಕನಾಗಿ ನಾನು ಒಂದು ಸ್ವಲ್ಪ ಆಕ್ಟಿವ್ ಆಗಿ ತೊಡಗಿಸಿಕೊಳ್ಬೇಕು ಹೊರಗಡೆ? ಸೂರಜ್ ಶೆಟ್ಟಿ ಇಲ್ಲ, ಬಾಕಿ ಚಿತ್ರದ ತುಳು ಚಿತ್ರದ ಬಾಕಿ ನಿರ್ದೇಶಕರನ್ನ ಗಮನಿಸಿದ್ರೆ ಎಲ್ಲರೂ ಹೊರಗೆ ಬಂದು ಮಾತಾಡ್ತಾರೆ, ಚಿತ್ರದ ಬಗ್ಗೆ ಹೇಳ್ಕೊಳ್ತಾರೆ. ನೀವು ನೋಡೋದಕ್ಕೆ ಸಿಕ್ಕಿದೆ ಇವತ್ತು ನಮಗೆ. ಅದರಿಂದ ಏನು ಪ್ರಯೋಜನ ಅಂತ ಗೊತ್ತಾಗಿಲ್ಲ ನನಗೆ. ಒಂದು ಚಿತ್ರದ ಪ್ರಚಾರ ಆಗ್ತಾನೆ ಇದೆ. ಆ್ಯಡ್ ಕೊಡ್ತಿದ್ದೀನಿ, ಅದು ಕೊಡ್ತೀನಿ, ಎಲ್ಲ ಕಾನ್ಸೆಪ್ಟ್ ಎಲ್ಲ ಕೊಡ್ತಾ ಇದ್ದೀನಿ. ಮತ್ತೆ ನನ್ನನ್ನು ಇದು ಮಾಡೋ ಥರ ನನಗೆ ಅದು ಇಷ್ಟ ಇಲ್ಲ. ನಾನು ನನ್ನನ್ನೇ ಬೆಳೆಸ್ಕೊಳ್ಳೋದು ಅಂತ ನನಗೆ ಇಷ್ಟ ಇಲ್ಲ. ಸೊ ನಿರ್ದೇಶಕನಾಗಿ ಬೆಳಿಬೇಕು ಅಂತ ಇಲ್ಲ ನಿಮಗೆ? ಬೆಳಿತಾನೆ ಇದ್ದೀನಲ್ಲ.
ಜನರಿಗೆ ಖುಷಿ ಆಗ್ತದೆ. ಇನ್ನು ಯಾರು ಸೂರಜ್ ಇನ್ನು ಪಿಕ್ಚರ್ ಯಾವ್ದು ಮಾಡ್ತಿದ್ದಾನೆ ತುಂಬ ಜನ ಕೇಳ್ತಾರೆ ನೆಕ್ಸ್ಟ್ ಯಾವ್ದು ಅಂತ ಮಾಡ್ತಿದ್ದೇನೆ. ಜನರಿಗೆ ಗೊತ್ತಿದೆ ನಾನು ಮೀಡಿಯಾ ಬಂದ್ಬಿಟ್ಟು ನಾನೇ ಅದು ನನಗೆ ಇಷ್ಟ ಇಲ್ಲ. ಅದೇ ಸೊ ನಿರ್ದೇಶಕನಾಗಿ ನಿಮಗೆ ನಿಮ್ಮ ಪ್ರೊಡ್ಯೂಸರ್ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಆರ್ಟಿಸ್ಟ್ ಸೆಲೆಕ್ಷನ್ ಆಗಿರಬಹುದು ಅಥವಾ ಲೊಕೇಶನ್ ಆಗಿರಬಹುದು, ಇಂಥದ್ದನ್ನೆಲ್ಲ ಡಿಸೈಡ್ ಮಾಡ್ಬೇಕಾದ್ರೆ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇತ್ತಾ, ಪ್ರೊಡ್ಯೂಸರ್ ಅವರ ಅಭಿಪ್ರಾಯಕ್ಕೆ ಬೆಲೆ? ಇಲ್ಲ, ನನ್ನ ಅಭಿಪ್ರಾಯಕ್ಕೆ. ಹೌದು, ನಾನು ಏನು ಕೇಳಿದ್ರೆ ಅಂತ ಕೊಡ್ತಿದ್ರು ಅವರು. ಯಾರು ಸರ್ ಈ ಥರ ಆರ್ಟಿಸ್ಟ್ ಬೇಕು, ಓಕೆ ಮಾಡು ಸರ್, ಈ ಥರ ಲೊಕೇಶನ್ ಓಕೆ. ಇಲ್ಲದ್ರೆ ಅವರು ಯಾವ್ದು ನಿಮಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನ ನೀವು ದುರುಪಯೋಗ ಪಡಿಸಿಕೊಂಡ್ರಂತೆ, ಹೌದಾ? ಇಲ್ಲ, ಅದನ್ನ ಮಾಡಿಲ್ಲ. ನಾನು ಏನೇ ಮಾಡಿದ್ದು ಸಿನಿಮಾಕ್ಕೋಸ್ಕರ. ನಾನು ಮಾಡಿದೆ ಸಿನಿಮಾ ಇಟ್ಟಾದ ಮೇಲೆ ಪ್ರೊಡ್ಯೂಸರ್ ಖುಷಿ ಆಯ್ತು. ಇಲ್ಲ ಸೂರಜ್ ನಾವು ಗೆದ್ಬಿಟ್ಟು ಖುಷಿ ಆಯ್ತು, ನನಗೆ ತುಂಬಾ ಚೆನ್ನಾಗಿದೆ, ಇನ್ನೂ ಸಿನಿಮಾ ಮಾಡೋಣ, ಯಾವ್ದೋ ಕಾನ್ಸೆಪ್ಟ್ ಇದೆಯಾ, ಯಾಕೆ ಕೇಳ್ಬೇಕು ಅವರು? ನಾನು ಆ ಥರ ಯಾವತ್ತೂ ಮಾಡಿಲ್ಲ. ಸಿನಿಮಾ ಸೂಪರ್ ಮಾಡಿದ್ದೀನಿ ಅಂತ ಜನ ಅಂತಿದ್ದಾರೆ. ಸೂಪರ್ ಪ್ರೊಡ್ಯೂಸರ್ ಅಂದ್ರೆ ಸೂಪರ್ ಆಗಿದೆ ಅಂತ. ಅದಕ್ಕೂ ಸಾಕು ಅವ್ರು. ಮತ್ತೆ ನನಗೆ ಯಾವ ಥರ ಇದು ಮಾಡಿಲ್ಲ, ನಾನು ಅವರಿಗೆ ಯಾವ ಥರ ರೀತಿಯಲ್ಲಿ ಅನ್ಯಾಯ ಮಾಡಿಲ್ಲ. ನನಗೆ ಮೋಸ ಮಾಡೋಕ್ಕೆ ಸುಳ್ಳು ಹೇಳೋಕ್ಕೆ ನನಗೆ ಬರೋದು ಇಲ್ಲ ಜನರ ಹತ್ರ, ಯಾರಿಗೂ ನಾನು ಆ ಥರ ಮಾಡಲ್ಲ. ಸೊ ನಿಮಗೂ ಮತ್ತು ನಿಮ್ಮ ಪ್ರೊಡ್ಯೂಸರ್ಗೂ ಚೆನ್ನಾಗಿದೆ, ಏನ್ ಸಮಸ್ಯೆ ಇಲ್ಲ. ಇದು ಕೇವಲ ಅಪಪ್ರಚಾರಗಳು ನಡೀತಾ ಇರುವಂತದ್ದು ಅಷ್ಟೇ. ಅದೇನಾಗಿರ್ಬೋದೇನೋ. ಆ ಥರ ಪ್ರೊಡ್ಯೂಸರ್ ಹತ್ರ ನೀವು ಪ್ರೊಡ್ಯೂಸರ್ನ ಕರ್ಕೊಂಡು ಕೇಳ್ಬೇಕು, ಈ ಥರ ಆಗಿ ಮಾಡಿದಾನಂತೆ ಹುಡುಗ, ಹೌದಾ ಇಲ್ವಾ, ಆತ ಅವ್ರ ಹತ್ರ ಕೇಳ್ಬೇಕು. ಎಸ್, ಸೂರಜ್ ಶೆಟ್ಟಿ ಯಾರು ಅಂತ ನನಗೊಂದು ಪ್ರಶ್ನೆ, ಎಲ್ಲಿಂದ ಬಂದ್ರು? ಅಂದ್ರೆ ಬಹಳ ಜನ ನಾವು ಇಲ್ಲಿ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಹಳ ಜನ ಗುರುತ ಪರಿಚಯ ಇದ್ದಂತವ್ರು ಇದ್ದಾರೆ. ಸೂರಜ್ ಶೆಟ್ಟಿ ಏಕಾಏಕಿ ಪ್ರತ್ಯಕ್ಷರಾದ್ರು, ಒಂದು ಮೂವಿ ಮಾಡಿದ್ರು, ಮೂವಿ ಸೂಪರ್ ಹಿಟ್ ಆಯ್ತು. ಸೂರಜ್ ಶೆಟ್ಟಿ ಯಾರು? ಹೌದು, ಅಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಬ್ಯಾಂಗ್ಳೂರಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಈ ಥರ ಒಂದು ಇದಿದೆ ಅಂತಂದ್ರೆ ಅವಾಗ ಬಂದ್ಬಿಟ್ಟು ಇಲ್ಲಿ ಕಿಶೋರನ ಹತ್ರ ಮಾತಾಡ್ಬಿಟ್ಟು, ನನ್ನ ಫ್ರೆಂಡು ಶೋಭರಾಜ್ ಅಂತ ಪವರ್ ಅಂತ ಒಬ್ಬರಿದ್ರು, ಅವರು ಈ ಥರ ಅಂದರು, ಲಕ್ಕುಮಿ ಅವರು ಒಂದು ಪಿಕ್ಚರ್ ಮಾಡ್ತಿದ್ರು, ಕಿಶೋರ್ ಶೆಟ್ಟಿ ಅವರು, ಮಾಡೋಣ ಅಂತ. ಸರಿ ಮಾಡೋಣ ಆ ಥರ ಮಾತಾಡ್ಕೊಂಡು, ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೊಂಡು ಈ ಥರ ಸಬ್ಜೆಕ್ಟ್ ಇದೆ ಮಾಡೋಣ, ಓಕೆ ಮಾಡೋಣ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಇದು ಮಾಡಿದ್ವಿ. ಅಂದ್ರೆ ನಿಮ್ಮನ್ನ ಕರೆಸಿಕೊಂಡದ್ದ ಮಂಗಳೂರಿಗೆ? ಹೌದು. ಯಾರು ಲಕುಮಿ ತಂಡದವರು ಕರೆಸಿಕೊಂಡದ್ದು ಅಥವಾ ನೀವಾಗಿ ಬಂದ್ರು ನಾವೀಗ ಮೂವಿ ಮಾಡ್ತಾ ಇದ್ದೇವೆ? ಇಲ್ಲ, ನಾನು ಬಂದಿಲ್ಲ. ನಾನು ಯಾರ ಹತ್ರ ಬಂದು ನನಗೆ ಪ್ರೊಡ್ಯೂಸರ್ ಕೊಡಿ, ನನಗೆ ಪ್ರೊಡ್ಯೂಸ್ ಮಾಡಿ, ನಾನು ಯಾವತ್ತು ಇಲ್ಲಿವರೆಗೆ ಹೋಗೇ ಇಲ್ಲ. ನಾನು ಯಾರ ಹತ್ರ, ನನ್ನ ಫ್ರೆಂಡ್ ನಾನು ಏನಂತ ಗೊತ್ತು ಅವರಿಗೆ, ಶೋಭರಾಜ್ ಪವರ್ ಅವರನ್ನು, ಸೂರಜ್ ನೀನು ಮಾಡು, ನಾವೆಲ್ಲಿದ್ದೀವಿ, ಸಪೋರ್ಟ್ ಮಾಡ್ತೀನಿ ಮಾಡು. ಸರಿ, ನನಗೆ ಸ್ಟಾರ್ಟಿಂಗ್ ತುಳು ಯಾಕೆ ಅಂತ ಇತ್ತು, ಕನ್ನಡನೇ ಮಾಡ್ಬೇಕಂತ ತಲೆಯಲ್ಲಿತ್ತು, ಕನ್ನಡನೇ ಮಾಡ್ಬೇಕಂತ. ಮತ್ತು ನನ್ನ ಫ್ರೆಂಡ್ ಒಬ್ರು ಅಂದರು, ಈ ಪಿಕ್ಚರ್ ಯಾವುದಾದ್ರೇನು, ತುಳು ಆದ್ರೇನು ಕನ್ನಡ ಆದ್ರೇನು, ಅಲ್ಲಿ ಲೋ ಬಜೆಟ್ ಅಂತ ಅಂದರು. ಲೋ ಬಜೆಟ್ ನಮಗೆ ಆ ಥರ ಬಜೆಟಲ್ಲಿ ಮಾಡ್ಬೋದಲ್ವಾ, ಯಾಕೆ ನಾವು ಬಜೆಟ್ನ ಜಾಸ್ತಿ ಮಾಡಿದ್ದು ಇನ್ನೂ ದೊಡ್ಡ ಇಂಡಸ್ಟ್ರಿ ದೊಡ್ಡ ಮಾಡ್ಬೋದು, ಯಾಕೆ ಮಾಡ್ಬೇಕಲ್ಲ? ಸರಿ ಮಾಡೋಣ ಅಂತ ಈ ಕಡೆ ಬಂದೆ ನಾನು. ಶೋಭರಾಜ್ ಪವರ್ ಅಂದ್ರೆ ಮಾಡೋಣ, ಸರಿ ಮಾಡಿಬಿಟ್ಟು ಪ್ರೊಡ್ಯೂಸರ್ ಮಾತಾಡಿದ್ವಿ. ಸ್ಟಾರ್ಟಿಂಗ್ ಬಜೆಟ್ 60 ಲಕ್ಷ ಇತ್ತು. ಆಮೇಲೆ ನಾವು ನೋಡಿದೆ ಇಲ್ಲಿ ಹೆಂಗಿದೆ, ಜನರು ನೋಡ್ತಾರೆ ಸಿನಿಮಾ, ಇದನ್ನೆಲ್ಲ 1-2 ತಿಂಗಳು ಸ್ಟಡಿ ಮಾಡಿದ್ದೀನಿ ನಾನು. ಎಷ್ಟು ಜನ ನೋಡ್ಬೋದು ಪಿಕ್ಚರ್, ಎಷ್ಟು ಹಾಕಿದೆ ಎಷ್ಟು ಬರ್ಬೋದು ನನಗೆ ಗೊತ್ತು. ಇಲ್ಲಿ 1 ಕೋಟಿ ಹಾಕಿದ್ರು ಬರ್ಬೋದು, 1.5 ಕೋಟಿ ಹಾಕಿದ್ರೆ ಇಲ್ಲಿ ದುಡ್ಡು ಬರ್ತದೆ ನನಗೆ ಗೊತ್ತಾಯ್ತು. ಓಕೆ ಮಾಡೋಣ, ಚೆನ್ನಾಗಿ ಮಾಡೋಣ, ಪಿಕ್ಚರ್ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಅದು ನಾನು ಮಾಡಿದೆ ಅಷ್ಟೇ. ಮತ್ತೆ ನನಗೆ ಮೀಡಿಯಾ ಅದು ಹೋಗಿಲ್ಲ, ನಾನು ಮಾಡೋದಿಲ್ಲ. ಸೊ ಕಿಶೋರ್ ಡಿ ಶೆಟ್ಟಿ ಅವರು ನಿಮಗೆ ಒಂದು ಅವಕಾಶ ಕೊಟ್ಟರು, ಸ್ವಾತಂತ್ರ್ಯವನ್ನ ಕೊಟ್ಟರು ಈ ವಿಚಾರದಲ್ಲಿ. ಸೊ ಎಕ್ಕಸಕ್ಕ ಚಿತ್ರ ನೀವು ಕನ್ನಡ ಮೂವಿಯಲ್ಲಿ ಮಾಡ್ತಾ ಇದ್ರಿ, ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಚಿತ್ರ ಬಂದಿದೆಯಾ? ಇಲ್ಲಿನ ಆರ್ಟಿಸ್ಟ್ಗಳಾಗಿರ್ಬೋದು, ನಿಮ್ಮ ನಿರೀಕ್ಷೆ ಇರುತ್ತೆ ನನ್ನ ಮೂವಿ ಹೀಗೆ ಬರಬೇಕು, ಆ ರೀತಿ ಬಂದಿದೆಯಾ ಮೂವಿ? ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ? ಹೌದು, ನಾನು ಏನು ಅನ್ಕೊಂಡೆ ಅದೇ ಬಂದಿದೆ. ಅದು ಬಿಟ್ಟು ಎಲ್ಲೂ ನಾನು ಇದು ಬಿಟ್ಟಿಲ್ಲ. ಯಾಕಂದ್ರೆ ನಾನು ತುಂಬ ಟೈಮ್ ತಗೋತೀನಿ ಸಿನಿಮಾ ಮಾಡೋಕೆ. ಎಲ್ಲರೂ ಅಂತಾರೆ ಸೂರಜ್ ಒಂದು ತುಂಬ ಟೈಮ್ ತಗೋತಾನೆ, ಅವನಿಗೆ ಒಂದು 3 ತಿಂಗಳು 4 ತಿಂಗಳು ಪಿಕ್ಚರ್ ಮಾಡೋಕ್ಕಲ್ಲ. 3 ತಿಂಗಳು 4 ತಿಂಗಳು ನನಗೆ ಖಂಡಿತದಲ್ಲಿ ಪಿಕ್ಚರ್ ಮಾಡೋಕ್ಕಾಗಲ್ಲ. ನನಗೆ ಕಷ್ಟಪಟ್ಟು ಪಿಕ್ಚರ್ ಮಾಡೋಕ್ಕಾಗಲ್ಲ. ನನಗೆ ಇಷ್ಟ ಆಗ್ಬೇಕು ಪಿಕ್ಚರ್, ಇಷ್ಟಪಟ್ಟೆ ನಾನು ಮಾಡೋದು. ಅದು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ. ನನಗೆ 3 ತಿಂಗಳು 4 ತಿಂಗಳು ಹಂಗೆ ಹಿಂಗೆ ಮಾಡಿಬಿಟ್ಟು ಅದು ನನಗೆ ಬರೋದಿಲ್ಲ, ನನಗೆ ಗೊತ್ತೂ ಇಲ್ಲ ಆ ಥರ ಹೆಂಗೆ ಮಾಡ್ತಾರೆ ಅಂತ. 1 ವರ್ಷನ ಆಗ್ಬೋದು, 1.5 ವರ್ಷನ ಆಗ್ಬೋದು. ಎಕ್ಕಸಾಗ ಮಾಡಿ 1 ವರ್ಷ ಮೇಲೇನಾಗಿದೆ, 1 ವರ್ಷ ಆಗಿದೆ. ಪ್ರೊಡ್ಯೂಸರ್ಗೆ ಯಾಕೆ ಇಲ್ಲ. ಈ ಟೈಮ್ ಜಾಸ್ತಿ ತೆಗೆದುಕೊಂಡಾಗೆ ಖರ್ಚು ಜಾಸ್ತಿ ಬರೋದಿಲ್ಲ ಮೂವಿಗೆ? ಖರ್ಚು ಜಾಸ್ತಿ ಬರುತ್ತೆ. ಖರ್ಚು ಜಾಸ್ತಿ ಬಂದಿರೋ ಆ ರೀತಿನೇ. ನಾನು ಎಡಿಟಿಂಗ್ ಅದು ಆ ಸೀನ್ ಬೇಡ, ಈ ಸೀನ್ ಬೇಡ, ಅದು ಆ ಶಾಟ್ ಬೇಡ, ಈ ಶಾಟ್ ಅದೆಲ್ಲ ಇರುತ್ತೆ. ನಾನು ಟೈಮ್ ತಗೊಳ್ತೀನಿ. ನಾನು 3-4 ಸಲ ನೋಡಿ ಟೈಮ್ ತಗೊಂಡು ಚೆನ್ನಾಗಿ ಬಂದ ಮೇಲೆ ಓಕೆ ಇದು ಓಕೆ ಇದು ಓಕೆ ಇದು ಓಕೆ ಆ ಥರ ಮಾಡೋದು. ಅದೇ ಟೈಮ್ ತಗೊಳ್ಳಿ. ನನಗೆ 3 ತಿಂಗಳು ತಿಂಗಳಲ್ಲಿ ನನಗೆ ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಸೊ ಸೂರಜ್ ಶೆಟ್ರ ನಿರೀಕ್ಷೆಗೆ ಪರ್ಫೆಕ್ಟ್ ಆಗಿ ಎಕ್ಕಸಕ್ಕ ಬಂದಿದೆ. ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟು ಹಿಟ್ ಆಗಿದೆ ಆ ಚಿತ್ರ? ಹಿಟ್ ಆಗಿದೆ. ನಾನು ಏನು ಅನ್ಕೊಂಡೋದಕ್ಕಿಂತ ಜಾಸ್ತಿನೇ ಆಗಿದೆ. ತುಂಬ ಜನ ಫೋನ್ ಮಾಡಿದೆ ನನಗೆ, ತುಂಬ ಜನ ಅಂದರು ತುಂಬ ಚೆನ್ನಾಗಿದೆ, ನೀವು ಇನ್ನೂ ಪಿಕ್ಚರ್ ಇಲ್ಲೇ ಮಾಡಬೇಕು. ನಾನು ನೆಕ್ಸ್ಟ್ ಕನ್ನಡ ಮಾಡೋಣ ಅಂತ ನಂದು ಪ್ಲ್ಯಾನ್ ಇತ್ತು. ಅದಕ್ಕೆ ನನ್ನ ಫ್ರೆಂಡ್ ಅಂದರು, ಸರ್ ನಾವೊಂದು ಮಾಡೋಣ, ಮತ್ತು ಇದೇ ಪ್ರೊಡ್ಯೂಸರ್ ಅಂದರು ಇನ್ನೊಂದು ಮಾಡೋಣ, ಇದಕ್ಕಿಂತ ಚೆನ್ನಾಗಿ ಇನ್ನೊಂದು ಏನಾದರೂ ಇದೆ. ಸರಿ ಮಾಡೋಣ ಸರ್, ಇರ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ, ಮಾಡೋಣ. ಯಾವತ್ತು ನಾನು ಪುನಃ ಕನ್ನಡಕ್ಕೆ ಹೋಗ್ಬೇಕು ಆ ಥರ ಇಲ್ಲ. ತುಳುವಲ್ಲಿ ಇಲ್ಲಿ ಇಂಡಸ್ಟ್ರಿ ಏನಾಗಿದೆ, ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಇಲ್ಲಿ ಯಾಕೆ ನಾವು ಬೆಳೆಸ್ಬಾರ್ದು ಇಂಡಸ್ಟ್ರಿನ?
ತುಂಬಾ ಆಸೆ ಇದೆ ನನಗೆ ಇಲ್ಲಿ ಮಾಡ್ಬೇಕಂತ. ಸೊ ನಿಮ್ಮ ಬೇರನ್ನು ಹುಡುಕಿಕೊಂಡು ಬೆಂಗಳೂರಿಂದ ಮತ್ತೆ ಮಂಗಳೂರಿನ ಕಡೆಗೆ ಬಂದಿದ್ದೀರಿ ಹಾಗಾದ್ರೆ? ಹೌದು. ಎಸ್, ಸೂರಜ್ ಶೆಟ್ರೆ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಸೂರಜ್ ಶೆಟ್ರ ಹತ್ರ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೂ ಮೊದಲು ಒಂದು ಬ್ರೇಕ್.